ಮೈಸೂರಿನಲ್ಲಿ ಸಾಮೂಹಿಕ ಅತ್ಯಾಚಾರ ನಡೆಸಿದ ಪ್ರಕರಣ ನಡೆದ ಬೆನ್ನಲ್ಲೇ ರಾಜ್ಯದಾದ್ಯಂತ ಪೊಲೀಸರು ಹೈ ಅಲರ್ಟ್ ಆಗಿದ್ದು ಮಹಿಳೆಯರ ಮೇಲೆ ನಡೀತಾ ಇರುವಂತಹ ದುಷ್ಕರ್ಮಿಗಳ ಕೃತ್ಯಗಳಿಗೆ ಕಡಿವಾಣ ಹಾಕಲು ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲೂ ಮಹಿಳಾ ಸುರಕ್ಷತೆಗಾಗಿ ಒಂದು ದಿನ ಎನ್ನುವ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ನಗರ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ. ತುರ್ತು ಸಂದರ್ಭದಲ್ಲಿ 112 ನಂಬರ್ಗೆ ಕರೆಯನ್ನ ಮಾಡುವ ಬಗ್ಗೆ ಜಾಗೃತಿಯನ್ನ ಮೂಡಿಸಲಾಗಿದ್ದು, ಜಾಗೃತಿ ಕಾರ್ಯಕ್ಕೆ ಖ್ಯಾತ ಒಲಿಂಪಿಕ್ ಆಟಗಾರ್ತಿ ಎಂಆರ್ ಪೂವಮ್ಮ ಚಾಲನೆ ನೀಡಿದ್ರು. ಕರೆ ಬಂದ ಸ್ಥಳಕ್ಕೆ ಕಮಿಷನರ್, ಡಿಸಿಪಿ ಸೇರಿದಂತೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ರು. 100ಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳು ಇದರಲ್ಲಿ ಭಾಗಿಯಾಗಿದ್ರು. 20ಕ್ಕೂ ಹೆಚ್ಚು ಎಮರ್ಜೆನ್ಸಿ ಪೊಲೀಸ್ ವೆಹಿಕಲ್ ಅನ್ನ ಬಳಕೆ ಮಾಡಲಾಗಿತ್ತು. ಎಮರ್ಜೆನ್ಸಿ ಕರೆ ಬಂದ ಸ್ಥಳಕ್ಕೆ ಗರಿಷ್ಠ 15 ನಿಮಿಷದ ಒಳಗೆ ತಲುಪುವ ERSS ವೆಹಿಕಲ್ ಅನ್ನು ಬಳಸಲಾಯಿತು. ರೆಸ್ಪಾನ್ಸ್ ಬಗೆಗೆ ಪ್ರಾಯೋಗಿಕವಾಗಿ ಕರೆಯನ್ನ ಮಾಡಿ ಚೆಕ್ ಮಾಡಿದ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಶಶಿಕುಮಾರ್, ಮಹಿಳೆಯರು, ವಿದ್ಯಾರ್ಥಿನಿಯರು ತುರ್ತು ಸಂದರ್ಭದಲ್ಲಿ 112 ಬಳಕೆ ಮಾಡುವಂತೆ ಕರೆಯನ್ನ ನೀಡಿದರು. ಇನ್ಫಾರ್ಮೇಶನ್ ಕೊಟ್ಟರೆ ಎರಡನೇ ವೆಹಿಕಲ್ ಬರಲ್ಲ. ಈ ಥರ ಅನುಮಾನಗಳೇ ಬೇಡ. ERSS 112 ಇದು ದೇಶವ್ಯಾಪಿಯಾಗಿ ಇರುವಂಥ ಒಂದು ಎಮರ್ಜೆನ್ಸಿ ರೆಸ್ಪಾನ್ಸ್ ಸಪೋರ್ಟ್ ಸಿಸ್ಟಮ್ ಅಂತ. ಈ 112ಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ 5 ರಿಂದ 10 ನಿಮಿಷದೊಳಗಡೆ ಮಂಗಳೂರು ಸಿಟಿಲಿ ರೆಸ್ಪಾನ್ಸ್ ಬರುವಂಥದ್ದು ನಮ್ಮ ಡಾಟಾಗಳ ಮುಖಾಂತರ ಗೊತ್ತಾಗುತ್ತೆ. ಯಾರೇ ಸಂಕಷ್ಟದಲ್ಲಿರುವಂಥವ್ರು, ಯಾವುದೇ ಒಂದು ಡಿಸ್ಟ್ರೆಸ್ಸಲ್ಲಿರುವಂಥವ್ರು, ಮಹಿಳೆಯರಿರಲಿ, ಪುರುಷರಿರಲಿ ಅಥವಾ ಹಿರಿಯ ನಾಗರಿಕರಿರಲಿ, ಯಾರೇ ಇದ್ರೂ 112ಗೆ ಕರೆ ಮಾಡಿದ ತಕ್ಷಣ ಅದರಲ್ಲಿ 8 ಒತ್ತಿ ಅಂತ ಹೇಳ್ತಾರೆ. ಆ 8 ಒತ್ತಿದ ತಕ್ಷಣ ತಮಗೆ ERSS 112 ಬೆಂಗಳೂರು ಹೆಡ್ ಕ್ವಾರ್ಟರ್ ಏನಿದೆ ಅಲ್ಲಿಂದ ಕರೆ ಬರುತ್ತೆ, ಇದು ಮೆಸೇಜ್ ಬರುತ್ತೆ ಮತ್ತು ಕರೆ ಬರುತ್ತೆ. ಫಸ್ಟು ಕರೆ ಬರುತ್ತೆ. ಕರೆ ಬಂದ ಮೇಲೆ ಏನು ಸಮಸ್ಯೆ ಅಂತ ಕೇಳ್ಕೊತಾರೆ. ಆಮೇಲೆ ಅದನ್ನು ಅಸೈನ್ ಮಾಡಿದ್ದೀವಿ ಇಂಥ ಗಾಡಿ ಅಂತಂದು ಮೆಸೇಜ್ ಬರುತ್ತೆ. ಆಮೇಲೆ ಇಲ್ಲಿ ಲೋಕಲ್ ಯಾವುದಿರುತ್ತೆ ಅಲ್ಲಿಂದ ನಮ್ಮ ಯಾವ ಪ್ಲೇಸಿಂದ ನಾವು ಕಂಪ್ಲೇಂಟ್ ಮಾಡಿರ್ತೀವಿ ಅಲ್ಲಿಗೆ ವಿತಿನ್ 5 to 10 ಮಿನಿಟ್ಸು ERSS 112 ವಾಹನ ಬರುತ್ತೆ. ಬಂದಾಗ ಅಲ್ಲೇನು ಸಮಸ್ಯೆ ಇದೆ ಅದನ್ನು ಕೇಳಿಬಿಟ್ಟು ರಿಡ್ರೆಸ್ ಮಾಡುವಂಥ ಕೆಲಸ ಮಾಡ್ತಾರೆ. ನಮಗೆ ಹೇಳಿದರು ಕಮಿಷನರ್ ಸರ್ ಅವರು ಹೀಗೆಲ್ಲ ಇದೆ ಅಂತ. ಸೊ ಅದೊಂದು ಒಳ್ಳೆ ಇನಿಷಿಯೇಟಿವ್ ತಗೊಂಡಿದ್ದಾರೆ. ಸೊ ಅದೊಂದು ಮುಂದಕ್ಕೂ ಅದು ಉಪಯೋಗ ಆಗುತ್ತೆ ಅಂತ ಐ ಅಕ್ಸೆಪ್ಟ್ ಇಟ್. ಸೊ ಒಳ್ಳೆ ಇನಿಷಿಯೇಟಿವ್ ಅದು. ಯಾಕಂದರೆ ತುಂಬ ಪ್ರಾಬ್ಲಮ್ ನಡೀತಿದೆ ಈಗ ಮಂಗಳೂರಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ, ಅಂದರೆ ಫುಲ್ ಆಲ್ ಓವರ್ ಸ್ಟೇಟ್ಸ್ ಹೀಗೆ ಪ್ರಾಬ್ಲಮ್ಸ್ ಎಲ್ಲ ನಡೀತಿದೆ. ಒಂದು ಪ್ರಾಬ್ಲಮ್ ಹೋದರೆ ಇನ್ನೊಂದು ಪ್ರಾಬ್ಲಮ್ ಬರ್ತಿದೆ. ಸೊ ಹೀಗೆ ಒಂದು ಇನಿಷಿಯೇಟಿವ್ ಇದ್ದರೆ ಸೊ ಮಹಿಳೆಯರಿಗೆ ಸಹ ಒಂದು ಧೈರ್ಯದಲ್ಲಿ ಒಂದು ಎಲ್ಲಾದರೂ ಹೋಗ್ಬೋದು. ಹೀಗೆ ಕಾಲ್ ಮಾಡಿದರೆ ಬರ್ತಾರೆ ಅಂತ ಒಂದು ನಂಬಿಕೆಯಿಂದ ನಮಗೆ ಒಂದು ಹೊರಗೆ ಹೋಗ್ಬೋದು ಅಂತ ಅವರಿಗೊಂದು ಧೈರ್ಯ ಬರುತ್ತೆ. ಸೊ ಈಗ ಆನ್ ದ ಸ್ಪಾಟ್ ಎಲ್ಲ ತೋರಿಸಿದ್ರು ಹೇಗೆ ಮಾಡಬೇಕು ಏನು ಅಂತ. ಸೊ ಆಗಲೇ ಅವರು ಬಂದರು ತಕ್ಷಣ ಫೈಟ್. ಈಗ ಹತ್ತಿರ ಸಿಟೀಸಲ್ಲಿದ್ದರೆ ಬೇಗ ಬಂದುಬಿಡ್ತಾರೆ. ಮತ್ತು ಸ್ವಲ್ಪ ಇಂಟೀರಿಯಲ್ಲಿದ್ದರೆ ಸ್ವಲ್ಪ ಟೈಮ್ ಒಂದು 10-15 ಮಿನಿಟ್ಸ್ ತಗೊಳ್ಬೋದು. ಆದರೆ ಅದೊಂದು ಒಳ್ಳೆ ಇನಿಷಿಯೇಟಿವ್, ಅಷ್ಟು ಇದ್ದರೂ ಸಾಕು. ಸೊ ಸ್ಪೆಷಲಿ ಹಳ್ಳಿಯವರಿಗೆ ಇದೊಂದು ತುಂಬ ಯೂಸ್ಫುಲ್ ಆಗುತ್ತೆ. ಸಿಟೀಸಲ್ಲಿ ಬೇಗ ಬರುತ್ತೆ. ಹಳ್ಳಿಯಲ್ಲಿ ಕೆಲವರಿಗೆ ಪೊಲೀಸ್ ಸ್ಟೇಷನ್ ತುಂಬ ದೂರ ಇರುತ್ತೆ, ಯಾರಿಗೆ ಹೇಳ್ಬೇಕಂತ ಗೊತ್ತಿರಲಿಲ್ಲ. ಸೊ ಹೀಗೆ ಇರುವಾಗ ಅವರ ಹತ್ರ ಪೊಲೀಸ್ ಅವರು ಹೋದರೆ ಅವರಿಗೆ ಒಂದು ಧೈರ್ಯ ಬರುತ್ತೆ.